ಮಂಗಳೂರು ನಗರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಒಬ್ಬರು ಡಾಕ್ಟ್ರು, ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿ, ಜಿಲ್ಲಾ ಪ್ರಭಾರ ಮಾನಸಿಕ ಆರೋಗ್ಯ ಕಾರ್ಯಕ್ರಮಾಧಿಕಾರಿ, ಅಂಧತ್ವ ನಿಯಂತ್ರಣಾಧಿಕಾರಿ ಮತ್ತು ನೋಡಲ್ ಅಧಿಕಾರಿ ಆಯುಷ್ಮಾನ್ ಭಾರತ್ ಕರ್ನಾಟಕ, ಈ ಎಲ್ಲ ಹುದ್ದೆಗಳನ್ನು ಇನ್ಚಾರ್ಜ್ ಹೊಂದಿದ್ದಂಥ ಪ್ರೀವಿಯಸ್ಲಿ ನಾವು ಅವರು ಸಸ್ಪೆನ್ಷನ್ ಆಗ್ತಾರೆ, ನಂತರ ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ, ಅದೆಲ್ಲ ಆಗಿದೆ. ಈ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ತನ್ನ ಕೆಳಗೆ ಕರ್ತವ್ಯ ನಿರ್ವಹಿಸ್ತಿರುವಂಥ ಯುವತಿಯರೇನಿದ್ದಾರೆ, ಮಹಿಳೆಯರೇನಿದ್ದಾರೆ, ಅವರಿಗೆ ಅವ್ರ ಜೊತೆ ಅನುಚಿತವಾಗಿ ನಡ್ಕೊಳ್ಳುವಂಥದ್ದು ಮತ್ತು ಅವರಿಗೆ ಲೈಂಗಿಕ ದೌರ್ಜನ್ಯ ಮಾಡುವಂಥದ್ದು, ಕಿರುಕುಳ ನೀಡುವಂಥದ್ದು, ಈ ಒಂದು ಕೃತ್ಯ ನಡೆದಿದೆ ಅಂತಂದು ನಿನ್ನೆ ಪರ್ಟಿಕ್ಯುಲರ್ ಆಗಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಿತ್ತರವಾದಂಥ ನಂತರ ನಾವು ಆ ಸಂತ್ರಸ್ತ ಯುವತಿಯರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಯಾರೂ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದಾಗಲಿಲ್ಲ. ಅವರು ಹೇಳಿದ್ದು, ಸರ್ ಕಂಪ್ಲೇಂಟ್ ನಾವು ಕೊಟ್ಟರೆ ನಾವು ಸಣ್ಣ ಸಣ್ಣ ಹುದ್ದೆಯಲ್ಲಿದ್ದೀವಿ, ನಮಗೆ ತೊಂದರೆ ಆಗುತ್ತೆ, ಮತ್ತು ಇವರು ಏನು ಸಂಬಂಧಪಟ್ಟ ವೈದ್ಯಾಧಿಕಾರಿ ಇದ್ದಾರೆ, ಇವರು ಭಾಳ ಪವರ್ಫುಲ್ ಇದ್ದಾರೆ, ಸುಮಾರು ಜನ ಡಾಕ್ಟ್ರುಗಳು ಇವ್ರ ಸಂಪರ್ಕದಲ್ಲಿದ್ದಾರೆ, ಹಂಗಾಗಿ ನಾವು ಎಲ್ಲೇ ಕೆಲಸ ಮಾಡಲಿಕ್ಕೆ ಮುಂದಾದರೂ ನಮಗೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ, ಹಂಗಾಗಿ ನಾವು ಕಂಪ್ಲೇಂಟ್ ಕೊಡೋಲ್ಲ. ಆದರೆ ಅದು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ನಾವು ಬಂದು ಹೇಳಿಕೆ ಕೊಡುವಂಥದ್ದು ಮತ್ತು ನಮ್ಮ ಜೊತೆ ಏನು ತಪ್ಪಾಗಿ ಯಾರು ನಡ್ಕೊಂಡಿದ್ದಾರೆ, ಯಾವ ಕಾರಣಕ್ಕಾಗಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋಂಥದ್ರ ಬಗ್ಗೆ ವಿವರವಾಗಿ ನಾವು ಹೇಳ್ತೀವಿ ಅನ್ನೋಂಥದ್ದನ್ನು ಮತ್ತು 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಎದುರಿಗೆ ಮಾಡಿಸ್ಬೇಕಾಗತ್ತೆ. ಸೊ ಅದರಲ್ಲಿ ಕೂಡ ನಾವು ನಮ್ಮದು ಏನು ಅಭಿಪ್ರಾಯ ಇದೆ ಅದನ್ನು ಹೇಳ್ತೀವಿ ಅನ್ನೋಂಥ ವಿಷಯ ತಿಳಿಸ್ತಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಈ ಥರ ಇನ್ಸಿಡೆಂಟ್ಗಳಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಡಿಸ್ಕ್ಲೋಸ್ ಆಗೋದ್ರಿಂದ ಪ್ರಕರಣ ದಾಖಲು ಮಾಡಿಕೊಂಡು FIR ಮಾಡಿಕೊಂಡು ನಾವು ಡ್ಯೂ ಪ್ರೋಸೆಸ್ ಆಫ್ ಲಾ ಕ್ಯಾನ್ ಬಿ ಸೆಟ್ ಇನ್ ಮೋಷನ್, ಅಂದರೆ ಅಗತ್ಯ ಕಾನೂನು ಕ್ರಮಕ್ಕೆ ನಾವು ತನಿಖೆಯನ್ನು ಪ್ರಾರಂಭಿಸ್ಬೋದು ಅನ್ನೋಂಥ ಅಭಿಪ್ರಾಯ ಬಂದದ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಆ ಸಂಬಂಧಪಟ್ಟ ವೈದ್ಯಾಧಿಕಾರಿ ಯಾರಿದ್ದಾರೆ ಅವ್ರನ್ನ ನೆನ್ನೆನೇ ವಶಕ್ಕೆ ಪಡ್ಕೊಂಡಿದ್ದೀವಿ ಮತ್ತು ವಿಚಾರಣೆಗೆ ಒಳಪಡಿಸಿದ್ದೀವಿ. ಮತ್ತು ಅವರಿನ್ನೂ ಅವ್ರ ಕಡೆಯಿಂದ ಅವ್ರ ಮೊಬೈಲ್ ಇರ್ಬೋದು, ಬೇರೆ ಎವಿಡೆನ್ಸಸ್ ಇರ್ಬೋದು, ಅವರಿಂದ ಕಲೆಕ್ಟ್ ಮಾಡುವಂಥದ್ದು. ಅಟ್ ದಿ ಸೇಮ್ ಟೈಮ್ ನಿನ್ನೆ ಸಾಯಂಕಾಲದಿಂದನೇ ಸಂತ್ರಸ್ತ ಯುವತಿಯರು ಯಾರಿದ್ದಾರೆ ಅವರಿಗೆ ಸಂಪರ್ಕ ಮಾಡಿ ವಿಚಾರಣೆಗೆ ಹಾಜರಾಗಂಗೆ ನಾವು ನೋಟಿಸ್ ಕೊಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಮ್ಮ ಮಹಿಳಾ ಪೊಲೀಸ್ ಠಾಣೆಗೆ ಸಂತ್ರಸ್ತ ಯುವತಿಯರು ಬಂದು ಹೇಳಿಕೆಯನ್ನು ಕೊಡಲಿದ್ದಾರೆ. ಸೊ ಸಂತ್ರಸ್ತ ಯುವತಿಯರ ಹೇಳಿಕೆ ಏನಿರುತ್ತೆ ಅನ್ನುವಂಥದ್ದು ಮತ್ತು ನಮಗೆ ಲಭ್ಯವಿರುವಂತಹ ಮತ್ತು ಇನ್ನು ತನಿಖೆಯಲ್ಲಿ ಸಿಗುವಂಥ ಸಾಕ್ಷ್ಯಾಧಾರಗಳು ಮತ್ತು ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ಸು, ಡಿಜಿಟಲ್ ಎವಿಡೆನ್ಸಸ್ಸು, ಇದರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ನಿನ್ನೆ ಸಂಬಂಧಪಟ್ಟ ವೈದ್ಯಾಧಿಕಾರಿಯನ್ನು ವಶಕ್ಕೆ ತೊಗೊಂಡಿದ್ದೀವಿ, ಅರೆಸ್ಟ್ ಮಾಡಿಲ್ಲ, ವಶಕ್ಕೆ ತೊಗೊಂಡಿದ್ದೀವಿ. ಇನ್ನು ಮುಂದೆ ತನಿಖೆಯಲ್ಲಿ ಏನು ಡಿಸ್ಕ್ಲೋಸ್ ಆಗುತ್ತೆ ನೋಡ್ಕೊಂಡು ಅದ್ರ ಮೇಲೆ ಮುಂದಿನ ಕಾನೂನು ಕ್ರಮ ಅಂದರೆ ಅರೆಸ್ಟ್ ಮಾಡುವಂಥ ಅಗತ್ಯ ಕಂಡು ಬಂದರೆ ಅರೆಸ್ಟ್ ಮಾಡ್ತೀವಿ. ಸದ್ಯದ ವಿಡಿಯೋಗಳಲ್ಲಿ ಮಾಹಿತಿ ಇರುವಂಥ ಸುಮಾರು 8 ಜನ ಹೆಣ್ಮಕ್ಳಿದ್ದಾರೆ. ತುಂಬ ಅದು 8 ಜನ ಹೆಣ್ಮಕ್ಳು ಇದ್ದಾರೆ. ಅದು ಅನುಚಿತ ವರ್ತನೆ ಮತ್ತು ಅನುಚಿತ ವರ್ತನೆ ಅಂತ ಹೇಳ್ಬೋದು. ಇವಾಗ ಈಗ ನೋಡಿ, ಇದು ಇನ್ನೊಂದು ವಿಷಯ ನಾನು ಹೇಳಬೇಕಿಲ್ಲಿ. ಈ ಹಿಂದೆ ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, ರಾಷ್ಟ್ರೀಯ ಮಹಿಳಾ ಆಯೋಗ, ಅವರಿಂದ ಅವರಿಗೆ ಒಂದು ರೆಪ್ರೆಸೆಂಟೇಷನ್ ಹೋಗಿದ್ದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಕೂಡ ಆಂತರಿಕ ವಿಚಾರಣೆಯನ್ನು ನಡೆಸಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಅದರಲ್ಲಿ ಒಬ್ಬರು ಹೇಳ್ತೀನಿ, ಅಲ್ಲ ಅಲ್ಲ ಒಬ್ಬರು ಮಹಿಳಾ ಡಾಕ್ಟರ್, ಅವರು ಒಬ್ಬರು ಮಹಿಳಾ ವೈದ್ಯಾಧಿಕಾರಿನೇ ಹಿಂದೆ ಆಂತರಿಕ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ನಮಗೆ ಬಂದಿದ್ದ ಹಿನ್ನೆಲೆಯಲ್ಲಿ ನಮಗೆ ಒಂದು ಹ್ಯಾಂಡ್ ರಿಟನ್ ಅನಾನಿಮಸ್ ಕೈಯಿಂದ ಬರೆದಿರುವಂಥ ಒಂದು ಕಂಪ್ಲೇಂಟ್ ಕಾಪಿ ಕೂಡ ಫಾರ್ವರ್ಡ್ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಂತ್ರಸ್ತ ಯುವತಿಯರನ್ನು ಸಂಪರ್ಕ ಮಾಡಿ ಹೇಳಿಕೆಯನ್ನು ಪಡೀಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಆ ಹೇಳಿಕೆಗಳಲ್ಲಿ ಯಾವುದೇ ಒಂದು ಡಿಸ್ಕ್ಲೋಷರ್ ಮಾಡಿಲ್ಲ. ಆರೋಪಗಳಿದೆ, ಆರೋಪಗಳಿಗೆ ಪೂರಕವಾದ ಯಾವುದೋ ಸಾಕ್ಷ್ಯಾಧಾರಗಳಿರಲಿಲ್ಲ. ನಿನ್ನೆ ಅಷ್ಟೇ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ವಿಡಿಯೋಗಳು ಸರ್ಕ್ಯುಲೇಟ್ ಆದಮೇಲೆ ನಾವು ಈ ಕ್ರಮವನ್ನು ತೊಗೊಂಡಿರುವಂಥದ್ದು. ಈ ಹಿಂದೆ ಕ್ರಮ ಯಾಕೆ ತೊಗೊಂಡಿಲ್ಲ, ಹಿಂದೆ ಅಧಿಕಾರಿಗಳು ಏನು ಮಾಡಿದರು, ಏನಾದರೂ ಎವಿಡೆನ್ಸ್ ಸಿಗಬೇಕಲ್ಲ. ಈಗ ಒಂದು ಅರ್ಜಿ ಬಂದಿದೆ, ಅರ್ಜಿ ಬಂದಾಗ
ಸಂತ್ರಸ್ತ ಯುವತಿಯರು ಹೇಳ್ತಾರೆ, ಇಲ್ಲ ನಮ್ಮ ಮೇಲೆ ಯಾವುದೋ ಆ ಥರದ್ದಾಗಿಲ್ಲ, ನಾವು ಯಾವುದೇ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಇಷ್ಟ ಇಲ್ಲ, ನಮಗೆ ಯಾವುದೇ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇವಾಗಲಾದ್ರೂ ನಾವು ಇನ್ಸಿಡೆಂಟು ವಿಡಿಯೋ ಎಲ್ಲ ಬಂದು ಯಾರು ಸಂತ್ರಸ್ತ ಯುವತಿಯರು ಅಂತ ನಿರ್ದಿಷ್ಟವಾಗಿ ಗೊತ್ತಾದ ಮೇಲೂ ಕೂಡ ಆ ಯುವತಿಯರು ಕಂಪ್ಲೇಂಟ್ ಕೊಡಲಿಕ್ಕೆ ಹಿಂಜರಿದಿದ್ದಾರೆ. ಪ್ರಕರಣ ದಾಖಲಾಗಿದೆ. ಇವಾಗ ಪ್ರಕರಣ ದಾಖಲಾಗಿ ಆ ವ್ಯಕ್ತಿಯನ್ನು ನಾವು ವಶಕ್ಕೆ ಪಡ್ಕೊಂಡ ಮೇಲೆ ಸಂತ್ರಸ್ತ ಯುವತಿಯರು ಹೇಳಿಕೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಸೊ ಇದ್ರದ್ದು ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಇದ್ರದ್ದೇನು ವಿಶಾಖ ಗೈಡ್ಲೈನ್ಸ್ ಇದೆ, ಮತ್ತು ಒಂದು ಸಪ್ರೇಟ್ ಆ್ಯಕ್ಟೇ ಇದೆ ಅದಕ್ಕೋಸ್ಕರ. ಅದರಡಿಯಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ಆಂತರಿಕ ವಿಚಾರಣಾ ವರದಿಯನ್ನು ಸಂಬಂಧಪಟ್ಟ ಕಾಂಪಿಟೆಂಟ್ ಅಥಾರಿಟಿಗೆ ಸಲ್ಲಿಕೆ ಮಾಡಿದ್ದಾರೆ ಅನ್ನೋಂಥದ್ದು ನಮಗೆ ಮಾಹಿತಿ ಇದೆ. ಅಲ್ಲ, ನಾವು ಫೋಟೋಸು ವಿಡಿಯೋಸ್ ಯಾವುದೂ ಇರಲಿಲ್ಲ ಅವಾಗ. ಫೋಟೋಸು ವಿಡಿಯೋ ನಮ್ಮ ವಿಚಾರಣಾಧಿಕಾರಿಗಾಗಲಿ ಅಥವಾ ಬೇರೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಸಲ್ಲಾಗಲಿ ಅಥವಾ ಯಾರಾದರೂ ನಮಗೆ ತಲುಪಿಸುವಂಥದ್ದಾಗಲಿ ಯಾವುದೂ ಮಾಡಿಲ್ಲ. ಅದರಲ್ಲಿ ಈ ಹಿಂದೆ ಸಲ್ಲಿಸಿರುವಂಥ ರಿಪೋರ್ಟ್ ಏನಿದೆ, ಆ ರಿಪೋರ್ಟಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ಅಧಿಕಾರಿಗಳು ಬರೀತಾರೆ, ಇದರಲ್ಲಿ ಅಪಾಯಿಂಟಿಂಗ್ ಅಥಾರಿಟಿನೂ ಆ ವ್ಯಕ್ತಿನೇ, ಅವ್ರನ್ನ ಯಾವುದೇ ಸಂದರ್ಭದಲ್ಲಿ ತೆಗೆದಾಕುವಂಥ ಅಥಾರಿಟಿ ಇರುವಂಥದ್ದು ಆ ವ್ಯಕ್ತಿನೇ. ಸಂಬಳ ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ DD ಅಂತ ಕರೀತಾರೆ, ಅದು ಕೂಡ ನಮ್ಮ ಮಾಹಿತಿ ಪ್ರಕಾರ ಅದೇ ವ್ಯಕ್ತಿ. ಹಂಗಾಗಿ ಇಷ್ಟೆಲ್ಲ ಅವನು ತಪ್ಪಾಗಿ ನಡ್ಕೊಂಡ್ರು ಕೂಡ ಯಾರೂ ಕೊಡಲಿಕ್ಕೆ ಫಿರ್ಯಾದನ್ನು ಮುಂದೆ ಬಂದಿಲ್ಲ. ನಮ್ಮ ವರದಿ ಏನು ನ್ಯಾಷನಲ್ ಕಮಿಷನಿಗೆ ನಾವು ಸಲ್ಲಿಸಿದ್ವಿ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅಲ್ಲಿ ಮಹಿಳಾ ಸಿಬ್ಬಂದಿಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುತ್ತಿರುವುದು ಕಂಡುಬರುತ್ತದೆ. ಆದರೆ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಮಹಿಳಾ ಸಿಬ್ಬಂದಿಗಳು ತಮ್ಮ ಭವಿಷ್ಯದ ಜೀವನ, ಕೌಟುಂಬಿಕ ಜೀವನ ಮತ್ತು ಮರ್ಯಾದೆ ಇದಕ್ಕೆ ಅಂಜಿ ಮತ್ತು ಎಲ್ಲ ಅಲ್ಲಿರುವಂಥ ಸಿಬ್ಬಂದಿಗಳೇನೆಂದರೆ ಗುತ್ತಿಗೆ ಆಧಾರದ ಮೇಲೆ ಇರೋರಿಂದ ಕೆಲಸದ ಭದ್ರತೆ ಇಲ್ಲ, ನಾವು ಮುಕ್ತವಾಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಆಗಲ್ಲ ಅಂತಂದು ಹೇಳಿದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಈ ವಿಚಾರಣೆಯಲ್ಲಿ ಯಾವುದೇ ಒಂದು ಆರೋಪಗಳನ್ನು ನಿರ್ದಿಷ್ಟವಾಗಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟಾದರೂ ಕೂಡ ಈಗಾಗಲೇ ಅಲ್ಲಿ ಇಂಟರ್ನಲ್ ಎನ್ಕ್ವೈರಿ ನಡೀತಾ ಇದೆ. ಅದ್ರ ಮೇಲೆ ಮತ್ತು ಭಾಳ ಸ್ಪಷ್ಟವಾಗಿ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಇಲ್ಲಿ ಈ ವ್ಯಕ್ತಿಯನ್ನು ಬೇರೆ ಸ್ಥಳದಲ್ಲಿ ಇಟ್ಬಿಟ್ಟು ಆದಾಗ್ಯೂ ಅಧಿಕಾರಿಯನ್ನು ಸದರಿ ಸ್ಥಳದಿಂದ ವರ್ಗಾವಣೆಗೊಳಿಸಿದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳಾ ಸಿಬ್ಬಂದಿಗಳು ದೂರು ನೀಡಲು ಮುಂದೆ ಬರುವ ಸಾಧ್ಯತೆ ಇರುತ್ತದೆ ಅಂತಂದು ಹೇಳಿ ನಾವು ಅದಕ್ಕೆ ರಿಪೋರ್ಟನ್ನು ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಆ ಮಧ್ಯದಲ್ಲಿ ಅವ್ರದ್ದು ಇಂಟರ್ನಲ್ ಎನ್ಕ್ವೈರಿ ಆಗುತ್ತೆ. ಇಂಟರ್ನಲ್ ಎನ್ಕ್ವೈರಿಯಲ್ಲಿ ಮತ್ತು ಅವರು ಅದನ್ನು ಚಾಲೆಂಜ್ ಮಾಡುವಂಥದ್ದು, ಸಸ್ಪೆನ್ಷನ್ ಆಗುತ್ತೆ, ಅದನ್ನು ಚಾಲೆಂಜ್ ಮಾಡುವಂಥದ್ದು ಸಾಕಷ್ಟು ಪ್ರಕ್ರಿಯೆ ನಡೆದಿದೆ. ಆದರೆ ನಿನ್ನೆ ನಿರ್ದಿಷ್ಟವಾಗಿ ಯಾರು ಸಂತ್ರಸ್ತ ಯುವತಿಯರು ಮತ್ತು ಯಾವೆಲ್ಲ ರೀತಿ ಅಲ್ಲಿ ಅಫೆನ್ಸಸ್ ನಡೆದಿದೆ ಅಂತಂದು ನಮಗೆ ಭಾಳ ಸ್ಪಷ್ಟವಾಗಿ ಒಂದು ಕಾಗ್ನಿಸಬಲ್ ಅಫೆನ್ಸ್ ಡಿಸ್ಕ್ಲೋಸ್ ಆದದ್ರ ಹಿನ್ನೆಲೆಯಲ್ಲಿ ನಾವು ಪ್ರಕರಣವನ್ನು ಒಬ್ಬ ಮಹಿಳೆಯಿಂದ ತಗೊಂಡು ನಂತರ ನಾವು ಅದನ್ನು ತನಿಖೆಯನ್ನು ಕೈಗೆತ್ತಿಕೊಳ್ಳಿ. ಅದು ಎಕ್ಸಾಕ್ಟ್ ಡೇಟ್ ಕೊಡ್ತೀನಿ ನಾನು. ನಮ್ಮ ACPಯಿಂದ ನಮಗೆ ಸೆಪ್ಟೆಂಬರ್ 2ನೇ ತಾರೀಕು ನನಗೆ ಸಬ್ಮಿಟ್ ಆಗಿದೆ, ನನ್ನಿಂದ ನಂತರ ಫಾರ್ವರ್ಡ್ ಆಗಿದೆ. ಅನಾನಿಮಸ್ ಇದೆ. ಮಹಿಳಾ ಆಯೋಗಕ್ಕೆ ನೇರವಾಗಿ ಅನಾನಿಮಸ್ ಬಂದಿರುವಂಥದ್ದು. ಈ ಬಗ್ಗೆ ಶ್ಯಾಮ್ಲಾ ಕುಂದರ್ ಅಂತ ನ್ಯಾಷನಲ್ ಕಮಿಷನ್ ಮೆಂಬರ್ ಇದ್ದಾರೆ. ಅವರು ಈ ಹಿಂದೆ ಈ ಬಗ್ಗೆ ಅವ್ರು ಪರ್ಸ್ನಲಿ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದರು. ನಮ್ಮ ACP ಸೆಂಟ್ರಲ್ ಅವ್ರು ಬಂದಂಥ ಸಂದರ್ಭದಲ್ಲಿ ಅವರು ಪರ್ಟಿಕ್ಯುಲರ್ಲಿ ಇದು ಏನಾಗಿದೆ ನೋಡಿ ಅಂತಂದು ಹೇಳಿದಾಗ ಹೋಗಿ ಹಿಂಗಿದೆ ಅಂತ ಫ್ಯಾಕ್ಟ್ಸ್ ಬ್ರೀಫ್ ಮಾಡಿಬಿಟ್ಟು ನಂತರ ನಮ್ಮದೇನು ಅಬ್ಸರ್ವೇಷನ್ ಇದೆ, ನಮ್ಮ ಎನ್ಕ್ವೈರಿಲಿ ಏನು ಡೀಟೇಲ್ಸ್ ಕಂಡು ಬಂದಿದೆ ಅದನ್ನು ನಾವು ಮಾಹಿತಿಯನ್ನು ಶೇರ್ ಮಾಡುವಂಥದ್ದು ಮಾಡಿದ್ದೀವಿ. ಅಲ್ಲ, ಅದೇ ಇವಾಗ ನೋಡಿ, ಎರಡು ವಿಚಾರಗಳು. ಒಂದು, ಆಂತರಿಕ ವಿಚಾರಣಾ ವರದಿಯನ್ನು ಸಬ್ಮಿಟ್ ಮಾಡಿರ್ತಾರೆ ಖಂಡಿತ, ಯಾಕೆಂದರೆ ಆ ವ್ಯಕ್ತಿದು ಅಮಾನತ್ತಾಗಿದೆ ಅನ್ನುವಂಥದ್ದು ಕೂಡ ನಮಗೆ ಗಮನಕ್ಕೆ ಬಂದಿದೆ. ಸೊ ಅವ್ರದ್ದು ಇಂಟರ್ನಲ್ ಎನ್ಕ್ವೈರಿ ರಿಪೋರ್ಟ್ ಏನಿದೆ, ರಿಪೋರ್ಟಲ್ಲಿ ಫೈಂಡಿಂಗ್ಸ್ ಇರುವಂಥದ್ದನ್ನು ನಮ್ಮ ಗಮನಕ್ಕೆ ತಂದಿದ್ದರೆ ಅದರಲ್ಲಿ ಏನಾದರೂ ಕಾಗ್ನಿಸಬಲ್ ಅಫೆನ್ಸ್ ಡಿಸ್ಕ್ಲೋಸ್ ಆಗಿದೆ ಅನ್ನೋಂಥದ್ದಾದರೆ ನಂತರ ನಾವು ಅದ್ರ ಮೇಲೆ ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇತ್ತು. ಆ ಥರ ಯಾವ ವರದಿನೂ ನಮಗೆ ನಮ್ಮ ಕಚೇರಿಗೆ ಅಥವಾ ನಮ್ಮ ಪೊಲೀಸ್ ಠಾಣೆಗೆ ಕಮ್ಯುನಿಕೇಷನ್ ಆಗಿಲ್ಲ.